ಎಂಆರ್ಪಿಎಲ್ ಕಂಪನಿಯ ವತಿಯಿಂದ ತಣ್ಣೀರುಬಾವಿ ಕೂಳೂರು ಭಾಗದಲ್ಲಿ ಸಮುದ್ರ ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸುವ ಕಾರ್ಯಕ್ಕೆ ಈಗಾಗಲೇ ಪೈಪ್ಲೈನ್ ಹಾಕುವ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ಈ ಪೈಪ್ಲೈನ್ ಕಾರ್ಯಕ್ಕೆ ಕರಾವಳಿ ಮೂಲ ಮೀನುಗಾರರ ಸಂಘ ವಿರೋಧ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ನಡೆಸಿದರು. ತಣ್ಣೀರುಬಾವಿ ಘಟಕದ ಬಳಿ ಕರಾವಳಿ ಮೂಲ ಮೀನುಗಾರರ ಸಂಘದವರು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಸಮುದ್ರ ತೀರದಿಂದ ಸುಮಾರು 500 ಮೀಟರ್ ದೂರದ ತನಕ ಪೈಪ್ಲೈನ್ ಹಾಕುವ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸುಭಾಷ್ ಕುಂದರ್ ಅವರು, ಕೈಗಾರಿಕೆಗಳಿಂದ ಪೈಪ್ಲೈನ್ ಮೂಲಕ ಹಾನಿಕಾರಕ ತ್ಯಾಜ್ಯವನ್ನ ಬಿಟ್ಟರೆ ಹೇಗಾಗಬಹುದು? ಮೀನಿನ ಸಂತತಿಗಳು ಈಗಾಗಲೇ ನಾಶವಾಗ್ತಾ ಇದೆ. ಕಡಲ ತೀರದಲ್ಲಿ ದುರ್ವಾಸನೆ ಬೀರ್ತಾ ಇದೆ. ಹಾಗಾಗಿ ಪೈಪ್ಲೈನ್ ಅಳವಡಿಕೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಅಂತ ಹೇಳಿದರು. ಅಪಗಂಡ ಪ್ರತಿಯೊಬ್ಬರಿಗೆ ಬೆಂತಿನ ಮೇಲೆ ಅವಕಾಶ ಉಂಟು ಅಂಚದ ಪನಕ ಈ ಕಡಲಡು ಬೆಂತಿನ ಅವಕಾಶ ಉಪ್ಪನ ಪಡ್ತಾರೆ ಮೊಕ್ಕಲು ಒಂಜಿ ಏಕಿ ಮೊಕ್ಕಲು ಒಂಜಿ ಸ್ವಾರ್ಥೋಡ್ ಮೊಕ್ಕಲು ಒಂಜಿ ಪೈಪಾಡು ಮನಕ ನಮಗೆ ಕೇಪಲ ಅವಕಾಶ ಮಲ್ತು ಕೊರಿಯರ್ ಬಲ್ಲಿ ಅಂಚದ ಪನ ಒಂದು ನಮ್ಗೆ ಪ್ರಥಮ ನೆಕ್ ನಮ್ಮ ನನ್ನ 4 ಕಂಪನಿ ಉಂಟು ನೆಕ್ ನಮ್ಮ ಹೋರಾಟ ಜಪ್ಪಡು ದೇಪನ್ನ ಒಂಜಿ ಪೈಪ್ ಲೈನ್ ಪಾಡ್ತಿನಾಯಿ ಆ ಪೈಪ್ ಒಂಜಿ ಕಡೆ ಕೊಡಿ ಓಲ್ ಮಂದು ಒಂಜಿ ಬಾವೆ ದಿವಂದೆ ನಿಶಾನ್ ದಿವಂದೆ ಅಕಲು ನಂಗೆ ಒಂಜಿ ನಮ್ಮನೊಂಜಿ ಸಸಾರ ರೀತಿ ಒಂಜಿ ತೂಪೇರು ಮಂದ ನಮ್ಮ ನೆಕ್ ಉಗ್ರರ ಚಳವಳಿ ಮಲ್ಪೊಡಿ ನೆಕ್ ನಮ್ಮ ಅಂಚದ ಪನಕ ದಯ ಮಲ್ತು ಬಂದಲೆ ನೆಕ್ ಮಾತಿರಲ್ಲ ಒಂಜಿ ಪಂದಾಂಡ ಅಕ್ಕಳ ಸರಿಯಾಯಿನ ಮಾಹಿತಿ ನೀನು ದೊತ್ತೊಂದು ಅಕ್ಕಲು ನಂಗೆ ಸ್ಪಂದಿಸಿಜೇರು ಪಂದಾಂಡ ನಮ್ಮ ಉಗ್ರ ಹೋರಾಟ ಮಲ್ಪುವ ಪನ್ಪಿನೇನು ಸಾಂಕೇತಿಕವಾದ ತೊಚ್ಪೋನ ಮೂಲಕ ಈ ಒಂಜಿ ನಮ್ಮ ಘಟಕದ ಎದುರು ಬತ್ತದ ಶಾಂತಿಯುತವಾದ ನಮ್ಮ ಮಾತೆರ್ಲ ಬರೋಚಿ ಖಾಲಿ ಮೆಂಬರ್ ನಕ್ಲು ಮಾತ್ರ ಬಲೆ ನಿಕಲ ಫ್ಯಾಮಿಲಿ ಬಡ್ಚಿ ಜೋಕ್ಲು ಬಡ್ಚಿ ಪೊಂಜೋಕ್ಲು ಬಡ್ಚಿ ಪೊಂಜೋಲು ಬಡ್ಚಿ ಪನ್ಪಿನ ಲೆಟ್ ನಮ್ಮ ಶಾಂತಿಯುತ ಧರಣಿ ಮಲ್ಪುಗ ಪನ್ಪಿನ ಉದ್ದೇಶಡು ನಮ್ಮ ಕಷ್ಟನು ನಮ್ಮ ಬೇಜಾರ್ನ ನಮ್ಮ ಕಾಪಿನ ತೊಂದರೆಲು ಸಂಬಂಧಪಟ್ಟಿನ ಆಫೀಸರ್ನ ಕಲ್ಲ ಪನಡು ಪನ್ಪಿನ ಇರಾದೇಡು ಅಕ್ಲೇನು ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ ಡಿಸಾಲಿನೇಷನ್ ಪ್ಲಾಂಟ್ ಅಂತೇಳಿ. ನಾನು ಇಷ್ಟೇ ಹೇಳೋದು, ಪ್ರತಿಯೊಂದು ಏನು ಸಮಸ್ಯೆಗಳು ಅಂತ ನೀವು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ನಿಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ನಿಮ್ಮ ಕಮಿಟಿ ಮೆಂಬರ್ಸ್ಗಳು ಬಂದು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಅದಕ್ಕೆ ಏನೇನು ಆ್ಯಕ್ಷನ್ ಮುಂಚೆನೇ ತೊಗೊಂಡಿದ್ದೀವಿ ಎಲ್ಲನೂ ಅವರಿಗೆ ಕೂಲಂಕುಷವಾಗಿ ವಿವರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಲ್ಲಿ ಒಂದು ಕಿಂಚಿತ್ತು ಸಹ ಡೌಟ್ ಪಡಬೇಡಿ. ನಾವು ಕ್ಲೀನಾಗಿ ನಿಮ್ಗೇನು ಸಮಸ್ಯೆ ಆಗದೆ ಇರೋ ಥರ ಈ ಪ್ಲ್ಯಾಂಟನ್ನು ಮುಗಿಸ್ತೀವಿ. ಅದಲ್ಲದೇ ನೀವೆಲ್ಲ ನಮ್ಮ ಸಹೋದರ ಥರ ಈಗ ಅಕ್ಕಪಕ್ಕ ಊರಲ್ಲಿ ಇರೋದ್ರಿಂದ ನಾಳೆ ದಿನ ನಾವು ಇಲ್ಲಿ ಕಂಪ್ನಿ ನಡೆಸಬೇಕಾಗಿರೋದ್ರಿಂದ ನಿಮ್ದೇನಾದ್ರು ಕುಂದುಕೊರತೆಗಳಿದ್ದರೆ ನಾನು ನಮ್ಮ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ತಗೊಂಡೋಗಿ ಅಲ್ಲಿಂದ ನಿಮಗೆ ನಿವಾರಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಪ್ರತಿಭಟನೆಯಲ್ಲಿ ಕರಾವಳಿ ಮೂಲ ಮೀನುಗಾರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು.